ಗೋಪಾಲರ ಕೈಯಿಂದ ಪೊಲೀಸರ ಕೈಗೆ ಸಿಕ್ಕ ಗೋವುಗಳ ಪೈಕಿ ಜೀವನ್ಮರಣ ಹೋರಾಟದಲ್ಲಿದ್ದ ಎತ್ತುವಿಗೆ ಮರುಜನ್ಮ ನೀಡಿದ ಸಂಘ ಪರಿವಾರದ ಸದಸ್ಯರು ಇದೀಗ ಗೋವು ಪೂಜೆ ನಡೆಸುವ ಮೂಲಕ ಯಶಸ್ವಿ ಧಾರ್ಮಿಕ ಕಾರ್ಯವೊಂದರಲ್ಲಿ ಸುದ್ದಿಯಾಗಿದ್ದಾರೆ. ಕೆಲ ದಿನಗಳ ಹಿಂದೆ ಹುಬ್ಬಳ್ಳಿಯಿಂದ ಕೇರಳಕ್ಕೆ ಟ್ರಕ್ ಒಂದರಲ್ಲಿ ವ್ಯವಸ್ಥಿತವಾಗಿ ಸಾಗಿಸುತ್ತಿದ್ದ ಜಾನುವಾರುಗಳನ್ನು ಪಡುಬಿದ್ರಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು, ಇದರಲ್ಲಿ ಒಂದು ಎತ್ತು ಮೃತಪಟ್ಟಿದ್ದು, ಮತ್ತೊಂದು ಜೀವನ್ಮರಣ ಹೋರಾಟದಲ್ಲಿದ್ದ ಎತ್ತುವಿನ ಆರೈಕೆಗೆ ಪಣ ತೊಟ್ಟಿದ್ದ ಸಂಘ ಪರಿವಾರ ಹಾಗೂ ಸ್ಥಳೀಯ ಯುವಕರ ದಂಡು ಹಗಲು ರಾತ್ರಿ ಎನ್ನದೇ ಆರೈಕೆ ನಡೆಸಿ ಬಹುತೇಕ 60% ಗುಣಮುಖದ ಹಂತದಲ್ಲಿರುವ ಈ ಎತ್ತನ್ನ ಇಂದು ಮುಂಜಾನೆ ಸ್ನಾನ ಮಾಡಿಸಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸ್ಥಳೀಯ ಇತರೆ ಗೋವುಗಳನ್ನು ಸೇರಿಸಿ ಪೂಜೆ ನಡೆಸಲಾಯಿತು. ಈ ಬಗ್ಗೆ ಮಾತನಾಡಿದ ಧಾರ್ಮಿಕ ವಿಧಿ ನಡೆಸಿದ ಜೋಯಿಸರು, ಸಾವಿನ ಅಂಚಿನಲ್ಲಿದ್ದ ಗೋವೊಂದಕ್ಕೆ ಹೊಸ ಬದುಕು ನೀಡಿದ ಕೀರ್ತಿ ಸಂಘ ಪರಿವಾರ ಸಂಘಟನೆಯ ಯುವಕರಿಗೆ ಸಲ್ಲುತ್ತದೆ. ಈ ದಿನ ಕೃಷ್ಣನಿಗೆ ಪ್ರಿಯವಾದ ಗೋ ಪೂಜೆ ನಡೆಸುವ ಮೂಲಕ ಕೋಟಿ ಕೋಟಿ ದೇವತೆಗಳ ಆಶೀರ್ವಾದ ನಿಮಗಿದೆ. ಅನ್ಯಾಯವಾಗಿ ಈ ಜಾನುವಾರುಗಳ ನೋವಿಗೆ ಕಾರಣವಾದ ಕಟುಕರಿಗೆ ಕಾನೂನು ಶೀಘ್ರವಾಗಿ ಶಿಕ್ಷೆ ನೀಡುವಂತಾಗಲಿ ಎಂದು ಹೇಳಿದರು. ಅದೇ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಎಲ್ಲ ಆ ಸಂಘಟನೆಯ ಕಾರ್ಯಕರ್ತರೆಲ್ಲ ಸೇರಿ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಈ ದಿವಸ ಪಡುಬಿದ್ರಿ ಮಾರುಕಟ್ಟೆಯಲ್ಲಿ ಗೋವಿನ ಆರೈಕೆ ಮಾಡಿ ಅದಕ್ಕೆ ನಾವೆಲ್ಲ ಬೇಕಾದಾಗೆ ಪೂಜೆ ಮಾಡಿದ್ದಂದು ಎಲ್ಲರಿಗೂ ಈ ಸೇರಿದ ಎಲ್ಲ ಭಕ್ತರಿಗೂ ಎಲ್ಲ ಗೋ ರಕ್ಷಕರಿಗೂ ಒಳ್ಳೆಯ ಏನು ಗೋಪಾಲಕೃಷ್ಣ ದೇವರನ್ನು ಎಷ್ಟು ಪೂಜೆ ಮಾಡಿದ್ರೆ ಎಷ್ಟು ಫಲ ಉಂಟು ಅಷ್ಟು ಪುಣ್ಯ ಫಲ ಎಲ್ಲರಿಗೂ ಲಭಿಸಿ ಗೋವಿನ ರಕ್ಷಣೆ ಮಾಡಿದ್ರಿಂದ ಎಲ್ಲರಿಗೂ ಶ್ರೇಯಸ್ಸಾಗಿ ಏನು ಅವರಿಗೆ ಗೋವಿಗೆ ಅನ್ಯಾಯ ಮಾಡಿದ್ದಾರೆ ಅವರಿಗೆ ನಾವು ಶಿಕ್ಷೆ ಕೊಡೋದು ಕಾನೂನು ಶಿಕ್ಷೆ ಕೊಡೋದು ಬೇರೆ. ದೇವರು ಅದಕ್ಕೆ ಏನು ಶಾಸ್ತ್ರದಲ್ಲಿ ಏನು ಶಿಕ್ಷೆ ಹೇಳಿದ್ದಾರೆ ಅವರಿಗೆ ಅತಿ ಶೀಘ್ರದಲ್ಲಿ ಅವರಿಗೆ ಬೇಕಾದ ಶಿಕ್ಷೆ ಆಗಿ ನಮಗೆಲ್ಲ ಅವರಿಗೆ ಶಿಕ್ಷೆ ಆಗಿದೆ ಅಂತ ನಮಗೆ ಮನದಟ್ಟಾಗಿ ನಮಗೆಲ್ಲ ಗ್ರಾಮದವರಿಗೆ ಆ ಗೋಪಾಲಕೃಷ್ಣದೇವರು, ಅದೇ ರೀತಿಯಲ್ಲಿ ಗೋವಿನಂತರ್ಯಾಮ ಪರಮಾತ್ಮ, ಅದೇ ರೀತಿಯಲ್ಲಿ ಎಲ್ಲರಿಗೂ ಕ್ಷೇತ್ರ ಸ್ವಾಮಿ ಮಹಾಲಿಂಗೇಶ್ವರ ಮಹಾಗಣಪತಿ ಖರ್ಗೇಶ್ವರಿ ಮಹಾದಾಯಿಗಳು ಎಲ್ಲರಿಗೂ ಶ್ರೇಯಸ್ಸು ಮಾಡಲಿ. ಈ ಗೋವಿ ರಕ್ಷಣೆ ಮಾಡೋದ್ರಿಂದ ಎಲ್ಲರಿಗೂ ಅದರಿಂದ ಅಭಿವೃದ್ಧಿ, ಎಲ್ಲ ರೀತಿಯ ತೊಂದರೆ ಕಷ್ಟ ಕಾರ್ಪಣ್ಯಗಳ ಪರಿಹಾರ ಆಗಲಿ ಅಂತ ವಿಶೇಷವಾಗಿ ಈ ಸಂದರ್ಭ ಸಂಘಟನೆಯ ಪ್ರಮುಖರಾದ ರಾಜೇಶ್ ಕೋಟ್ಯಾಲ್, ಮನೋಜ್ ಅಬ್ಬೇಡಿ, ಅಭಿನಂದನ್ ಪಡುಬಿದ್ರಿ, ಮನೋಹರ್, ಪ್ರಸಾದ್, ಗಣಿ, ವಿನೋದ್, ನೀತಾ ಗುರುರಾಜ್, ಸುದರ್ಶನ್ ಆಚಾರ್ಯ, ಪ್ರಕಾಶ್ ಶೆಟ್ಟಿ, ಅಜಿತ್ ಶೆಟ್ಟಿ, ಸುಜಿತ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು.